ರೆಮಿಡಿಸಿವಿರ್ ಲಸಿಕೆಯನ್ನು ಅಕ್ರಮವಾಗಿ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದ ವಿಜಯಪುರ ಜಿಲ್ಲಾಸ್ಪತ್ರೆಯ 7 ಮಂದಿ ಸಿಬ್ಬಂದಿ, 2 ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಬಂಧಿಸಿ ಬಂಧಿತರಿಂದ 3 ರೆಮಿಡಿಸಿವಿರ್ ಲಸಿಕೆ, 3 ಬಳಸಿದ ಲಸಿಕೆಯ ಖಾಲಿ ಬಾಟಲ್ ಸೇರಿದಂತೆ 64,000 ರೂಪಾಯಿಯ ನಗದು, 7 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ವಿಜಯಪುರ ಪೊಲೀಸ್ ಅಧೀಕ್ಷಕ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆಯ ಡಿ ದರ್ಜೆ ನೌಕರರಾದ ರಾಜೇಶ್ ಸಾಬ್ ಹತ್ತರಕಿಹಾಳ, ಇಮ್ತಿಯಾಜ್ ಮಟ್ಟಿ, ಮೌಲಿಲ್ ಹತ್ತರಕಿಹಾಳ, ಹೊರಗುತ್ತಿಗೆ ಸ್ಟಾಫ್ ನರ್ಸ್ ಶಿವರಾಜ್ ಕುಮಾರ್, ಸಿದ್ದಗುಂಡ ಮಧರಿ, ಜಖಪ್ಪ ಮಲಕಾರಿ, ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಸೈಯದ್ ಮುನ್ನಾ, ಬಂಜಾರ ಆಸ್ಪತ್ರೆಯ ಸಿಬ್ಬಂದಿ ಸಂಜೀವ ನರಸಿಂಹ ಜೋಶಿ ಬಂಧಿತ ಆರೋಪಿಗಳು. ಇನ್ನು ವಿಜಯಪುರ ಜಿಲ್ಲಾಸ್ಪತ್ರೆಯ ಸ್ಟಾಫ್ ನರ್ಸ್ ಯಲ್ಲಮ್ಮ ಖನ್ನಾಳ ಹಾಗೂ ಸುರೇಖಾ ಗಾಯಕವಾಡ ಪರಾರಿಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎಂದು ವಿಜಯಪುರ ಎಸ್ಪಿ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ವಿಜಯಪುರ ಸರ್ಕಾರಿ ಆಸ್ಪತ್ರೆದು ಒಂದು ದೊಡ್ಡ ಸ್ಕ್ಯಾಮ್ಸ್ ನಮ್ಮೆಲ್ಲರ ಮುಂದೆ ಬಂದಿದೆ. ಅದರಲ್ಲಿ ಸುಮಾರು ಒಂದು 7 ಜನ ನಾವೀಗ ಆರೋಪಿಗಳು ಪತ್ತೆ ಮಾಡಿದ್ದೀವಿ. ಇದರಲ್ಲಿ 4 ಜನ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಶಿವರಾಜ್ ಕುಮಾರ್, ಒಬ್ಬ ಜಕಪ್ಪ, 2 ಲೇಡಿ ಸ್ಟಾಫ್ ನರ್ಸ್ ಯಲ್ಲಮ್ಮ ಮತ್ತು ಸುರೇಖಾ ಗಾಯಕ್ವಾಡ್. ಇಬ್ರು 4 ಜನ ಶಿಫ್ಟ್ ವೈಸ್ ಅಲ್ಲಿ ರೆಮಿಡಿಸಿವಿರ್ ಕೊಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ರು ಪೇಷಂಟ್ಸ್ಗಳಿಗೆ. ಸುಮಾರು 15 ದಿವಸದಿಂದ ಇವರು ತಮ್ಮ ಶಿಫ್ಟ್ ಅಲ್ಲಿ ಯಾರಿಗೆ 2 ಇಂಜೆಕ್ಷನ್ ಕೊಡಬೇಕು ಅಂತವ್ರಿಗೆ ಬರೀ 1 ಇಂಜೆಕ್ಷನ್ ಕೊಟ್ಟು 1 ಇಂಜೆಕ್ಷನ್ ತಮ್ಮ ಕಿಸೆಯಲ್ಲಿ ಇಟ್ಕೊಂಡು ಕಳ್ತನ ಮಾಡ್ತಾ ಇದ್ರು. ತದನಂತರ ಅಲ್ಲಿ ಸುಮಾರು 3 ಜನ ಸ್ಟಾಫ್ ನರ್ಸ್ ಕೂಡ ಡಿ ಗ್ರೂಪ್ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಸರು ರಾಜೇಶ್ ಸಾಬ್, ಇಮ್ತಿಯಾಜ್ ಮತ್ತು ಮೊಲಾಲಿ. ಇವರು ಈ ನರ್ಸಸ್ ಇಂದ ಈ ಎಲ್ಲ ವೈಲ್ಸ್ ಕಲೆಕ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಇವರಿಂದ ಡಾಂಗಿ ಹಾಸ್ಪಿಟಲ್ ಅಲ್ಲಿ ಒಬ್ಬ ಮುನ್ನಾ ಅಂತ ಕೆಲಸ ಮಾಡ್ತಾರೆ. ಮತ್ತೆ ಅದೇ ರೀತಿ ಬಂಜಾರ ಹಾಸ್ಪಿಟಲ್ ಅಲ್ಲಿ ಸಂಜೀವ್ ಜೋಶಿ ಅಂತ, ಮತ್ತೆ ಅದೇ ರೀತಿ ಅಲೆಮನಿ ಹಾಸ್ಪಿಟಲ್ ಮತ್ತು ಜಿಲಾನಿ ಹಾಸ್ಪಿಟಲ್ ಮತ್ತು ಬೇರೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಕೆಲವು ಫಾರ್ಮಸಿಸ್ಟ್ ಮತ್ತು ನರ್ಸಸ್ ಈ ವೈಲ್ಸ್ ಖರೀದಿ ಮಾಡಿದ್ದಾರೆ. ಲಾಲಾಸಾಬಾದ್ ಸವರಕುಳ, ವಿ4 ನ್ಯೂಸ್, ವಿಜಯಪುರ.